ಉಡುಪಿಯಲ್ಲಿ ಜನಪ್ರಸಿದ್ಧಿ ಪಡೆದಿರುವ ಇಮೇಜ್ ಮೊಬೈಲ್ಸ್ನಲ್ಲಿ 7ನೇ ವರ್ಷದ ಸಂಭ್ರಮಾಚರಣೆ. ಈ ಶುಭ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ದೇಶಕ್ಕೆ ಕೀರ್ತಿ ತಂದಿರುವ ಬಸವರ ಅವರಿಗೆ ಇಮೇಜ್ ಮೊಬೈಲ್ಸ್ ವತಿಯಿಂದ ನಾಗರಿಕ ಸನ್ಮಾನ ನಡೆಸಲಾಯಿತು. ಅತಿಥಿಗಳಾಗಿ ಯೋಗೀಶ್ ಕುಮಾರ್, ಪ್ರಶಾಂತ್ ಕಡಪಾಡಿ, ಜನಾರ್ದನ ಕೊಡಬೂರು, ಪೂರ್ಣಿಮಾ ಜನಾರ್ದನ್ ಮತ್ತಿತರರು ಉಪಸ್ಥಿತರಿದ್ದರು. ಇಮೇಜ್ ಮೊಬೈಲ್ಸ್ನ ಮಾಲೀಕರಾದ ರಾಕೇಶ್ ಧನಂಜಯ್ ಯಾದವ್ ಅವರು 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ಎಲ್ಲ ಗ್ರಾಹಕ ಬಂಧುಗಳಿಗೆ ಹೃದಯಾಂತರಾಳದ ಧನ್ಯವಾದವನ್ನು ಸಮರ್ಪಿಸಿದರು. Such a beautiful light when I still watch you closer. I am longing for closure, and I'm wondering why. No matter what I do, I keep on falling.